ಇತ್ತೀಚೆಗೆ ನಗರದ ಸೂಪರ್ ಮಾರ್ಕೆಟ್ ಒಂದರ ಮಾಲಕ ಹಾಗೂ ವ್ಯಕ್ತಿಯೊಬ್ಬರ ನಡುವಿನ ಅವಹೇಳನಕಾರಿ ಆಡಿಯೋ ಸಂಭಾಷಣೆ ವೈರಲ್ ಆಗಿದ್ದ ಪ್ರಕರಣದ ಆರೋಪಿ ಗುರುದೇವ್ ಪೈ ಎಂಬಾತ ತಪ್ಪು ಒಪ್ಪಿಕೊಂಡು ಪೊಲೀಸ್ ಠಾಣೆಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ತನ್ನ ಹಾಗೂ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಅವರ ಹೆಸರು ಉಲ್ಲೇಖಿಸಿ ಅವಹೇಳನಕಾರಿ ಪದಗಳನ್ನು ಬಳಸಿದ್ದಾರೆ ಮತ್ತು ನಮ್ಮ ವಿರುದ್ಧ ಹಿಂಸೆಗೆ ಪ್ರಚೋದಿಸಿದ್ದಾರೆ ಎಂದು ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ಉರ್ವ ಠಾಣೆಯಲ್ಲಿ ಮೇ 21ರಂದು ದೂರನ್ನ ದಾಖಲಿಸಿದ್ರು. ಆ ಆಡಿಯೋದಲ್ಲಿ ಮಾತನಾಡಿರುವ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ರು. ದೂರಿನ ಪರಿಶೀಲನೆ ನಡೆಸಿದ ಪೊಲೀಸರು ಆಡಿಯೋದಲ್ಲಿ ಡಾಕ್ಟರ್ ಕಕ್ಕಿಲಾಯ ಹಾಗೂ ನರೇಂದ್ರ ನಾಯಕ್ ಹೆಸರನ್ನ ಉಲ್ಲೇಖಿಸಿ ಅವಹೇಳನಕಾರಿ ಪದಗಳನ್ನು ಬಳಸಿದ ಹಾಗೂ ಹಿಂಸೆಗೆ ಪ್ರಚೋದಿಸಿದ ಗುರುದೇವ್ ಪೈ ಎಂಬ ವ್ಯಕ್ತಿಯನ್ನ ಠಾಣೆಗೆ ಕರೆಸಿ ನರೇಂದ್ರ ನಾಯಕ್ ಎದುರಿನಲ್ಲಿ ವಿಚಾರಣೆ ನಡೆಸಿದ್ದಾರೆ. ಆಡಿಯೋ ಸಂಭಾಷಣೆ ಮಾಡಿದ ಗುರುದೇವ್ ಪೈ ಎಂಬ ಹೆಸರಿನ ಆ ವ್ಯಕ್ತಿ ನರೇಂದ್ರ ನಾಯಕ್ ಎದುರಲ್ಲಿ ತಮ್ಮಿಂದ ತಪ್ಪಾಗಿದೆ ಎಂದು ಕ್ಷಮೆಯಾಚಿಸಿದ್ದಾರೆ. ಈ ಕುರಿತು ವ್ಯಕ್ತಿಯಿಂದ ಲಿಖಿತ ಹೇಳಿಕೆ ಬರೆಸಿಕೊಂಡು ಮುಂದೆ ಹೀಗಾಗದಂತೆ ಎಚ್ಚರಿಕೆಯನ್ನ ನೀಡಿ ದಂಡ ವಿಧಿಸಲಾಗಿದೆ ಎಂದು ಉರ್ವ ಠಾಣೆಯ ಇನ್ಸ್ಪೆಕ್ಟರ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.